ಜನವರಿ 1ರಂದು ತೊಕ್ಕೋಟು ಸಮೀಪ ನಡೆಯಲಿರುವ ನೂತನ ಬ್ಯಾರಿ ಅಕಾಡೆಮಿಯ ಕಚೇರಿ ಹಾಗೂ ಸಾಂಸ್ಕೃತಿಕ ಭವನದ ಶಿಲಾನ್ಯಾಸ ಕಾರ್ಯಕ್ರಮವನ್ನು ಕಾರಣಾಂತರದಿಂದ ಮುಂದೂಡಲಾಗಿದೆ ಅಂತ ಅಕಾಡೆಮಿಯ ಅಧ್ಯಕ್ಷ ರಹೀಂ ಉಚಿಲ್ ತಿಳಿಸಿದ್ದಾರೆ. ಅವರು ಮಂಗಳೂರಿನ ಅಕಾಡೆಮಿಯ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಅಬ್ಬಕ್ಕ ಭವನಕ್ಕೆ ಮೀಸಲಾದ ಜಾಗದಲ್ಲಿ ತನ್ನ ಒಪ್ಪಿಗೆಯ ಮೇರೆಗೆ ಬ್ಯಾರಿ ಅಕಾಡೆಮಿಯ ಸಾಂಸ್ಕೃತಿಕ ಭವನ ನಿರ್ಮಾಣವಾಗಲಿದೆ ಅಂತ ಸ್ಥಳೀಯ ಶಾಸಕ ಯುಟಿ ಖಾದರ್ ಪತ್ರಿಕೆಯೊಂದಕ್ಕೆ ನೀಡಿದ ಹೇಳಿಕೆಯಿಂದ ಅಸಮಾಧಾನಗೊಂಡಿರುವ ಅಬ್ಬಕ್ಕ ಅಭಿಮಾನಿಗಳು ಭವನ ನಿರ್ಮಾಣಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು, ಶಾಸಕರ ಹೇಳಿಕೆಯಿಂದ ಗೊಂದಲ ಸೃಷ್ಟಿಯಾಗಿರುತ್ತದೆ ಅಂತ ಆಪಾದಿಸಿದ್ದಾರೆ. ಇದೇ 1ನೇ ತಾರೀಕು ಜನವರಿ 1ರಂದು ತೊಕ್ಕೋಟಿನಲ್ಲಿ ನಮ್ಮ ಬ್ಯಾರಿ ಭವನಕ್ಕೆ ಶಿಲಾನ್ಯಾಸ ಜರಗಬೇಕಿತ್ತು. ಎಲ್ಲ ಸಚಿವರನ್ನ, ಸಂಸದರನ್ನ, ಶಾಸಕರುಗಳನ್ನ, ಜನಪ್ರತಿನಿಧಿಗಳನ್ನ ಎಲ್ಲರನ್ನೂ ನಾವು ಆಹ್ವಾನಿಸಿದ್ದೆವು. ಆದರೆ ಬಹಳ ಬೇಸರವಾಗ್ತಾ ಇದೆ. 1ನೇ ತಾರೀಕಿನ ಕಾರ್ಯಕ್ರಮವನ್ನು ನಾವು ಮುಂದೂಡುತ್ತಾ ಇದ್ದೇವೆ. ಆ ಕಾರ್ಯಕ್ರಮ 1ನೇ ತಾರೀಕಿನ ಕಾರ್ಯಕ್ರಮ ಇರುವುದಿಲ್ಲ, ಶಿಲಾನ್ಯಾಸ ಕಾರ್ಯಕ್ರಮ ರದ್ದಾಗಿದೆ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದಕ್ಕೆ ಕಾರಣ ಏನಂತ ಹೇಳಿದರೆ, ಒಂದು ಪತ್ರಿಕೆಯೊಂದಕ್ಕೆ ವರದಿಯನ್ನು ಕೊಟ್ಟಂತಹ ಸನ್ಮಾನ್ಯ ಶಾಸಕರಾದಂಥ ಯುಟಿ ಖಾದರ್ ಅವರು ಬಹಳ ಸ್ಪಷ್ಟವಾಗಿ ಅಲ್ಲಿ ಹೇಳ್ತಾರೆ, ಕಾಂಗ್ರೆಸ್ ಸರ್ಕಾರ ಬ್ಯಾರಿ ಭವನಕ್ಕೆ ಬೈತೂರ್ಲಿಯಲ್ಲಿ 20 ಗುರುತಿಸಿ ಯೋಜನೆಗೆ ರೂಪಿಸಿತ್ತಾದರೂ ಬಿಜೆಪಿ ಸರ್ಕಾರದ ಜನಪ್ರತಿನಿಧಿಗಳ ವಿರೋಧದಿಂದಾಗಿ ತೊಕ್ಕೋಟು ಬಸ್ತಂಗುನದೊಳಗೆ 25 ಗುರುತಿಸಲಾಗಿದೆ. ಇನ್ನೊಂದು ಶಬ್ದದಲ್ಲಿ ಹೇಳ್ತದೆ, ಅಬ್ಬಕ್ಕ ಭವನದ ಮೀಸಲು ಜಮೀನಿನಲ್ಲಿ ಬ್ಯಾರಿ ಭವನ ನಿರ್ಮಾಣವಾಗಲಿದೆ. ತೊಕ್ಕೋಟಿನಲ್ಲಿ ಬ್ಯಾರಿ ಭವನಕ್ಕೆ ನಾನು ಒಪ್ಪಿಯೇ ಈ ಜಾಗ ಗುರುತಿಸಲಾಗಿದೆ. ಯುಟಿ ಖಾದರ್ ಇಂತಹ ಒಂದು ಗೊಂದಲವಾದಂಥ ಒಂದು ಹೇಳಿಕೆಯನ್ನ ಇವರು ಒಂದು ಜನಪ್ರತಿನಿಧಿಯಾಗಿದ್ದುಕೊಂಡು ಒಂದು ಪತ್ರಿಕೆಗೆ ಅವರು ಕೊಟ್ಟಿದ್ದಾರೆ ಸಾರ್ವಜನಿಕವಾಗಿ. ಸುಮಾರು 10 ವರ್ಷಗಳಿಂದ ಅಬ್ಬಕ್ಕ ಭವನಕ್ಕೆ ಕಾದಿರಿಸಲಾದ ಜಾಗದಲ್ಲಿ ಈ ತನಕ ಅಬ್ಬಕ್ಕ ಭವನ ನಿರ್ಮಿಸದೆ ಪಕ್ಕದಲ್ಲಿ ಅಕಾಡೆಮಿಯ ಸಾಂಸ್ಕೃತಿಕ ಭವನ ತಲೆ ಎತ್ತುತ್ತಿರುವುದರಿಂದ ಕೆಲವರಿಗೆ ಅಸಮಾಧಾನವಾಗಿದ್ದು, ಜನವರಿ 1ರಂದು ಮೌನ ಪ್ರತಿಭಟನೆಯನ್ನ ಅಬ್ಬಕ್ಕ ಸಮಿತಿ ಹಾಗೂ ಸ್ಥಳೀಯ ಸಂಘ ಸಂಸ್ಥೆ ಹಮ್ಮಿಕೊಂಡಿರುವ ಬಗ್ಗೆ ಮಾಹಿತಿ ಇದೆ. ಯಾವುದೇ ಸಮಾಜಕ್ಕೆ ನೋವನ್ನುಂಟು ಮಾಡಿ ಶಿಲಾನ್ಯಾಸ ಕಾರ್ಯಕ್ರಮ ನಡೆಸುವುದು ಸಮಂಜಸವಲ್ಲ ಅಂತ ಭಾವಿಸಿ ಎಲ್ಲರ ಮನವೊಲಿಸಿ ಅಬ್ಬಕ್ಕ ಭವನಕ್ಕೂ ನ್ಯಾಯ ಒದಗಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಸಲ್ಲಿಸಿ ಅಕಾಡೆಮಿಯ ಶಿಲಾನ್ಯಾಸ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ಮುಂದೂಡಲಾಗಿದೆ ಅಂತ ರಹೀಂ ಉಚಿಲ್ ಸ್ಪಷ್ಟಪಡಿಸಿದ್ದಾರೆ. ಈಗ ಅಬ್ಬಕ್ಕನ ಅಭಿಮಾನಿಗಳು ಇದೇ 1ನೇ ತಾರೀಕಿಗೆ ಪ್ರತಿಭಟನೆ ಕಾರ್ಯಕ್ರಮವನ್ನು ಅಲ್ಲಿ ಏರ್ಪಡಿಸಿದ್ದೇವೆ ಅಂತ ಹೇಳಿ ಸಾಮಾಜಿಕ ಜಾಲತಾಣದಲ್ಲಿ ಮತ್ತು ನನಗೆ ನೇರವಾಗಿ ದೂರವಾಣಿ ಮುಖಾಂತರ ಅಲ್ಲಿ ಹೇಳಿದರು. ಇದು ಒಂದು ವಿರೋಧದ ಕಾರಣ. ಅಬ್ಬಕ್ಕ ಭವನದಲ್ಲಿ ನಾವು ಮಾಡ್ತಾ ಇದ್ದೇವೆ ಅನ್ನತಕ್ಕಂಥದ್ದು ನಾವು ಗೊಂದಲ ನಿವಾರಿಸಿದ್ರು ಕೂಡ ಶಾಸಕರು ಗೊಂದಲಗಳನ್ನು ಪತ್ರಿಕೆಗಳೆಲ್ಲ ಹೇಳಿಕೆಯನ್ನು ಕೊಟ್ಟು ಸೃಷ್ಟಿಸಿದ್ದಾರೆ. ಈ ಸೃಷ್ಟಿಯ ಕಾರಣದಿಂದಾಗಿ 1ನೇ ತಾರೀಕಿನ ಕಾರ್ಯಕ್ರಮವನ್ನು ನಾವು ರದ್ದುಪಡಿಸಬೇಕಾಗಿ ಬಂತು. ಒಂದು ಎರಡನೆಯದಾಗಿ ಅಲ್ಲಿ ಒಂದು ಸಮುದಾಯಕ್ಕೆ ಸೇರಿದಂತಹ ಕೆಲವು ಸಂಘಟನೆಯ ವ್ಯಕ್ತಿಗಳಲ್ಲಿ ಕೂಡ ಒಂದು ರೀತಿಯ ಅಪಪ್ರಚಾರವನ್ನು ಬಿಂಬಿಸಲಾಗ್ತಾ ಇತ್ತು. 3ನೇ ಅಂತಸ್ತಿನಲ್ಲಿ ಗ್ರಾಮಕರ್ಣಿಕರ ಹಾಗೂ ಸರ್ವೇಯರ್ ಕಚೇರಿ ಕಾರ್ಯನಿರ್ವಹಿಸಲಿದ್ದು, ಸಾರ್ವಜನಿಕರು ನೀಲನಕ್ಷೆಯನ್ನ ವೀಕ್ಷಿಸಬಹುದಾಗಿದೆ. ಹೀಗಿದ್ರೂ ಅಕಾಡೆಮಿಯ ಭವನ ಜನರನ್ನ ಕಲೆ ಸಾಹಿತ್ಯದ ಹೆಸರಲ್ಲಿ ಒಗ್ಗೂಡಿಸುವ ಭವನವಾಗಬೇಕೇ ಹೊರತು ಬೇರ್ಪಡಿಸುವ ಭವನವಾಗಬಾರದು. ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡಿ ಎಲ್ಲರ ಸಹಕಾರದೊಂದಿಗೆ ಮುಂದಿನ ದಿನದಲ್ಲಿ ನಿರ್ಮಾಣವಾಗಲಿದ್ದು, ಎಲ್ಲ ಗೊಂದಲ ಹಾಗೂ ಸಂಶಯಗಳಿಗೆ ಶಾಶ್ವತ ತೆರೆ ಎಳೆಯಲಾಗುವುದು ಅಂತ ರಹೀಂ ಉಚಿಲ್ ತಿಳಿಸಿದ್ದಾರೆ. ನಮ್ಮ ಈ 25 ಸೆನ್ಸ್ ಕಾರ್ಯ ಏನಾಗುತ್ತೆ ಅದರ ನೀಲಿನಕ್ಷೆಯನ್ನು ಸಾರ್ವಜನಿಕರು ಬಂದು ಮುಕ್ತವಾಗಿ ವೀಕ್ಷಣೆ ಮಾಡಬಹುದು. ಈ ನೀಲಿನಕ್ಷೆಯಲ್ಲಿ ಕೆಳ ಅಂತಸ್ತು ಸಂಪೂರ್ಣವಾಗಿ ಕಾರ್ ಪಾರ್ಕಿಂಗ್, ವಾಹನ ನಿಲುಗಡೆಗೆ ನಾವು ಮಾಡಿದ್ದೇವೆ. ಮೊದಲ ಅಂತಸ್ತು ಸಾರ್ವಜನಿಕ ಸಾಂಸ್ಕೃತಿಕ ಭವನ ಅಲ್ಲಿ ಆಗುತ್ತೆ. ಸಾರ್ವಜನಿಕ ಸಾಂಸ್ಕೃತಿಕ ಭವನ ಅಂತ ಹೇಳಿದರೆ ಯಾವುದೇ ಒಂದು ಜಾತಿ ಧರ್ಮಕ್ಕೆ ಸೇರಿದ್ದಾಗಿರುವುದಿಲ್ಲ, ಅಲ್ಲಿ ಧಾರ್ಮಿಕ ಚಟುವಟಿಕೆಗಳಿಗೆ ಅವಕಾಶವೇ ಇರುವುದಿಲ್ಲ. ಅಲ್ಲಿ ಕಲೆ ಸಾಹಿತ್ಯ ಸಾಂಸ್ಕೃತಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಭವನಗಳು ಮಾತ್ರ ಅಲ್ಲಿ ಆಗುತ್ತೆ ಅನ್ನತಕ್ಕಂಥದ್ದು 2ನೇ ಫ್ಲೋರ್. ಫಸ್ಟ್ ಫ್ಲೋರ್ 2ನೇ ಮಹಡಿಯಲ್ಲಿ ಆಗತಕ್ಕಂಥದ್ದು ಈಗ ನೀವು ಕಾಣ್ತಾ ಇರುವ ಬ್ಯಾರಿ ಅಕಾಡೆಮಿ ಯಾವ ರೀತಿ ಇದೆ ಇದೇ ರೀತಿ ಅಕಾಡೆಮಿಯ ಒಂದು ಫ್ಲೋರ್ ಆಗಿರುತ್ತೆ. ಅಲ್ಲಿ ಅಧ್ಯಕ್ಷರ ಕಚೇರಿ ಇರ್ತದೆ, ರಿಜಿಸ್ಟ್ರಾರ್ರ ಕಚೇರಿ ಇರ್ತದೆ, ಸಿಬ್ಬಂದಿಗಳಿರ್ತಾರೆ. ಆಮೇಲೆ ಇದಕ್ಕೆ ಮಾತ್ರ ಹೊರತು ಸಾರ್ವಜನಿಕ ಉಪಯೋಗಕ್ಕಿಲ್ಲ. ಅದರ ಮೇಲಿನ ಫ್ಲೋರ್ 2ನೇ ಮಹಡಿ, ಅದರ ಮೇಲೆ ಏನಿದೆ ಅದರ ಮೇಲಿನ ಮಹಡಿಯಲ್ಲಿ ಸರ್ವೇಯರ್ ಆಫೀಸ್ ಕೂಡ ಆಗುತ್ತೆ, ವಿಎ ಆಫೀಸ್ ಕೂಡ ಆಗುತ್ತೆ. ಸುದ್ದಿಗೋಷ್ಠಿಯಲ್ಲಿ ಅಕಾಡೆಮಿಯ ರಿಜಿಸ್ಟ್ರಾರ್ ಪೂರ್ಣಿಮಾ, ಸದಸ್ಯರಾದ ರೂಪಶ್ರೀ ವರ್ಕಾಡಿ, ರೂಪೇಶ್ ಉಪಸ್ಥಿತರಿದ್ದರು.